ಬಿರುವೇರು ಕಾಪು ಸಮಿತಿ ವತಿಯಿಂದ ಬಡ ಕುಟುಂಬದ ಮನೆಯನ್ನ ಪುನರ್ ನಿರ್ಮಾಣ ಮಾಡಿಕೊಡಲಾಯಿತು. ಮಲ್ಲಾರು ಗರಡಿ ಬಳಿಯ ಕೃಷ್ಣಪ್ಪ ಪೂಜಾರಿ ಮತ್ತು ಇಂದಿರಾ ಪೂಜಾರಿ ದಂಪತಿಯ ಬ್ರಹ್ಮಶ್ರೀ ಮನೆಯನ್ನ ಉಡುಪಿ ವಕೀಲ ಸಂಕಪ್ಪ ಅಮೀನ್ ಅವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಅವರು ಮಾತನಾಡಿ, ಕೇವಲ 5 ವರ್ಷಗಳ ಹಿಂದೆ ಆರಂಭಗೊಂಡಿರುವ ಬಿರುವೇರು ಕಾಪು ಸೇವಾ ಸಮಿತಿ ಈಗಾಗಲೇ 21 ಸೇವಾ ಕಾರ್ಯಕ್ರಮಗಳನ್ನು ನಡೆಸಿದ್ದು, ಬಡ ಕುಟುಂಬಕ್ಕೆ ಮನೆ ನಿರ್ಮಿಸಿಕೊಡುವ ಮೂಲಕ ಮಾದರಿಯಾಗುವ ಕೆಲಸವನ್ನು ಮಾಡಿದೆ. ಎಲ್ಲ ಪ್ರದೇಶಗಳಿಗೂ ತನ್ನ ಸೇವೆಯನ್ನು ವಿಸ್ತರಿಸುತ್ತಿರುವ ಸಮಿತಿಯು ಸೇವಾ ಕಾರ್ಯಗಳು ಇತರ ಎಲ್ಲ ಸಂಘ ಸಂಸ್ಥೆಗಳಿಗೂ ಮಾದರಿಯಾಗಿದೆ ಎಂದರು. ಬಿರುವೇರು ಕಾಪು ಸೇವಾ ಸಮಿತಿಯ ಕಾರ್ಯಕಾರಿ ಸದಸ್ಯ ರಾಕೇಶ್ ಕುಂಜೂರು, ಚರಣ್ ಶಾಂತಿ, ಶಿರ್ವ ಬಿಲ್ಲವರ ಸಂಘದ ಅಧ್ಯಕ್ಷ ಗೋಪಾಲ್ ಪೂಜಾರಿ, ಮಲ್ಲಾರು ಬಿಲ್ಲವರ ಸಂಘದ ಅಧ್ಯಕ್ಷ ಉಮೇಶ್ ಪೂಜಾರಿ, ಪುರಸಭೆ ಸದಸ್ಯ ಶೈಲೇಶ್ ಅಮೀನ್, ಉಮೇಶ್ ಕರ್ಕೇರ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬಂಧುಗಳೇ, ಹಾಗೆ ಎಲ್ಲ ವೇದಿಕೆಯ ಮುಂಭಾಗದಲ್ಲಿರತಕ್ಕಂಥ ನನ್ನ ಎಲ್ಲ ಬಂಧು ಮಿತ್ರರೇ ಮತ್ತು ಆತ್ಮೀಯರೇ ಮತ್ತು ಕಾಪು ಬಿಲ್ಲವರ ಸೇವಾ ಸಂಘದ ಸದಸ್ಯರುಗಳು ಮತ್ತು ಕಾಪು ಬಿರುವೇರು ಪ್ರೋತ್ಸಾಹಕರೇ, ನಿಮಗೆಲ್ಲರೂ ಕೂಡ ಮೊದಲಾಗಿ ನಾನು ಮಾಡುವ ವಂದನೆಗಳು. ಬ್ರಹ್ಮಶ್ರೀ ಅಂತ ಹೆಸರಿಟ್ಟಿದ್ದೀರಿ, ಅದು ಬ್ರಹ್ಮದೇವರ, ನಮಗೆಲ್ಲರೂ ಕೂಡ ದೇವರು ಬ್ರಹ್ಮ. ಸೊ ಬ್ರಹ್ಮದೇವರ ಹೆಸರನ್ನೇ ನೀವು ನಿಮ್ಮ ಮನೆಗೆತ್ತಿದ್ರಿ, ಆದ್ದರಿಂದ ನಿಮ್ಮ ಆರೋಗ್ಯವು ಸಂಪೂರ್ಣವಾಗಿ ಯಶಸ್ವಿಯಾಗ್ತದೆ ಎಂಬುದಕ್ಕೆ ಅದು ನಿದರ್ಶನ. ಇಂಥ ಒಂದು ಉತ್ತಮ ಕೆಲಸವನ್ನು ಮಾಡಲು ಎಲ್ಲರಿಗೂ ಸಾಧ್ಯವಿಲ್ಲ. ದೇವರು ಅವರಿಗೆ ಅನುಗ್ರಹ ಮಾಡಬೇಕು. ಅಂದರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಹೆಸರ ಅಡಿಯಲ್ಲಿ ನಾವೆಲ್ಲ ಕೆಲಸವನ್ನು ನಿರ್ವಹಿಸುತ್ತಿದ್ದೇವೆ ಅಂತ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಆಶೀರ್ವಾದದೊಂದಿಗೆ, ಅವರು ಕೊಟ್ಟಂತಹ ಮಾರ್ಗದರ್ಶನದೊಂದಿಗೆ ಸಂಘಟನೆಯನ್ನು ಮಾಡಿಕೊಂಡು ಆ ಸಂಘಟನೆ ಮುಖಾಂತರ ಇವತ್ತು ಈ ಉತ್ತಮವಾದಂಥ ಒಂದು ಮನೆಯನ್ನು ನಿಮಗೆ ನಿರ್ಮಿಸಿಕೊಟ್ಟಿದ್ದಾರೆ. ಹಕ್ಕಿಗಳಿಗೆ